ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಅಶೋಕನಗರ ಮಂಗಳೂರು ಇಲ್ಲಿ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರ ವಿಶೇಷತೆಯಲ್ಲಿ ವಿಶೇಷತೆ ಇರುವಂತಹ ಕ್ಷೇತ್ರ. ಆ ಕ್ಷೇತ್ರದ ಭಕ್ತ ಸಮೂಹ ಕೂಡ ಅಷ್ಟೇ ಇರುವಂತದ್ದು ಎಲ್ಲರನ್ನ ಬೆರಗಾಗಿಸಿರುವಂತಹ ವಿಚಾರ. ಶ್ರೀ ಭಗವತಿ ದೇವಸ್ಥಾನ ಹಾಗೂ ಶ್ರೀ ಅರಸು ಮುಂಡತ್ತಾಯ ದೇವಸ್ಥಾನ ಅಶೋಕನಗರ ಮಂಗಳೂರು ವಿಶೇಷವಾಗಿ ಎಲ್ಲರನ್ನ ಈ ಭಾಗದಲ್ಲಿ ಕಾಯ್ತಾ ಇರುವಂತಹ ದೇವಸ್ಥಾನ ಹಾಗೂ ದೈವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಇಲ್ಲಿ ಭಗವತಿ ಅಕ್ಕ ಹಾಗೂ ಭಗವತಿ ತಂಗಿ ಈ ಎರಡು ದೇವಿಗಳು ಕೂಡ ಇಲ್ಲಿ ಒಂದು ಆರಾಧನೆಗೆ ಒಳಪಟ್ಟಿರುವಂತದ್ದು, ಎಲ್ಲರನ್ನ ಕಾಯ್ತಾ ಇರುವಂತದ್ದು, ಎಲ್ಲರನ್ನ ಆಶೀರ್ವಾದಿಸ್ತಾ ಬಂದಿದೆ. ಹಾಗೆ ಶ್ರೀ ಅರಸು ಮುಂಡತ್ತಾಯ ದೈವಗಳು ಕೂಡ ಎಲ್ಲರ ಭಕ್ತಿಗೆ ಪಾತ್ರವಾಗಿದ್ದು ಎಲ್ಲರೂ ಕೈ ಮುಗಿದು ಬೇಡಿಕೊಳ್ಳುವಂತಹ ದೈವವಾಗಿದೆ. ಈ ಭಾಗದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ದೈವವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲರ ಹರಕೆಗಳೇನಿದೆ ಅಥವಾ ಪ್ರಾರ್ಥನೆ ಏನಿದೆ ಅದನ್ನ ನೆರವೇರಿಸ್ತಾ ಬಂದಿದೆ. ಈ ಕ್ಷೇತ್ರ ಏನಿದೆ ಬಹಳ ವಿಶೇಷವಾಗಿರುವಂತಹ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಈ ವರ್ಷದ ಪ್ರತಿಷ್ಠಾ ಮಹೋತ್ಸವ ಹಾಗೂ ಶ್ರೀ ಕುಕ್ಕಾಡಿ ಬಂಡಿ ಉತ್ಸವವು ಬಹಳ ಅದ್ದೂರಿಯಾಗಿ ನಡೆಯಿತು. ಇದನ್ನ ನೋಡುವಂತಹ, ನೇರವಾಗಿ ನೋಡುವಂತಹ, ಆಸ್ವಾದಿಸುವಂತಹ ಅಥವಾ ಭಕ್ತಿ ತೋರಿಸುವಂತಹ ಅವಕಾಶ ಯಾರಿಗೆಲ್ಲ ಸಿಕ್ಕಿಲ್ಲ ಅವರಿಗೆ ಭಕ್ತಿ ಸಂಜೀವಿನಿ ವಾಹಿನಿ ಈ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಈ ಒಂದು ನೇಮೋತ್ಸವದ ವಿಜುವಲ್ಸ್ ನಿಮ್ಗೋಸ್ಕರ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ.
कारयाम्यहं शरीरे जर्जरे व्याधिग्रस्ते कलेवरे औषधं जाह्नवी ध्वजं जीवनदायिनो हरिः आराध्य देवदेवरायं देवदेवनुपुणं चित्तमरूपण महागणपतिला अप्पभगवतिला ಆರಾಧನೆ ಪ್ರೀತಿದ ದೈವ ಅಂಜೆ ಕೈನಾದವರ ಅಂಜೆತ್ತನ ದೈವಗೆ ಎಡ್ಡೆ ರೀತಿಯ ಅಂಜೆತ್ತನ ಒಂದು ಬೆಂಡಿ ಸವಾರಿದ ಉತ್ಸವ ಅಂಜನೆ ಬಾಲಭಂಡಾರದಿಂದ ಕುಡಿಯಾಳಿತು ಒಟ್ಟಾದು ಆಯುರೋಪನ ಅಂಜೆತ್ತನ ಪ್ರತಿ ಒಂದು ದೇವೋತ್ಸವದ ಪ್ರತಿ ಒಂದು ಪ್ರಕ್ರಿಯೆ ಆ ಒಂದು ಹುಡುಕದ ಅಂತೆ ಈರ್ನ ಅನುಷ್ಠಾನ ಈರ್ನ ದೈವದೇವ ಅನುಗ್ರಹ ಈರ್ನ ಹಿರಿಯಾಕಲ ಮಂದಿರ ಅಂಜೆತ್ತನ ಬಾವಂಜಿ ಪುಣ್ಯದ ಪ್ರಸಾದ ವಿಶೇಷವಾಗಿ ಅಂಜೆತ್ತನ ಅನುಗ್ರಹನ ತುಂಬುದಿದೆ ನಿರ್ದಿಷ್ಟವಾಗಿ ಅಂಜೆತ್ತನ ಆ ಕರ್ತವ್ಯಾಪನಪನಂಚೆತ್ತನೇನು ಶ್ರದ್ಧೆ ಭಕ್ತಿ ವಿಶ್ವಾಸದ ಒಂದು ಮುಂಡತ್ತಾಯಿನ ಎಡ್ಡ ರೀತಿಯಾಗಿನ ಅನುಗ್ರಹ ನುಡಿಬೇಕು ಇಂಗ್ಲೇ ಕೃಪಾವಲೋಕನಪನಂಚೆತ್ತನ ಭಕ್ತಿದ ಪ್ರಾರ್ಥನೆ ದೇವೆರಡವಂತ ಒಂದು ಬರ್ಪನಂಚೆತ್ತನ ಪ್ರಸಾದ ದೇವದ ಅನುಗ್ರಹ ಸಿದ್ಧರಸ್ತು ಸಕಲ ಇಷ್ಟ ಸತ್ಯರಸ್ತು ಕಾಲಾಧಿಕಾಲ ಮಟ್ಟ ಅಪ್ಪೆಜಮಾದಿನ ಚಾಕರಿ ಮಂತ್ರ ಒಂದು ಬಸ್ಸಿನಂಚೆತ್ತನ ವರ್ಗ ಕಾಲಕಾಲಪಟ್ಟ ವಾವಂಜಿ ರೀತಿಯ ಅಂಚೆತ್ತನ ಒಡಕದ ಅಂತ ಎಲ್ಲ ರೀತಿಯ ಅಂಚೆತ್ತನ ಶುಭದ ನುಡಿ ಶುಭದ ಅನುಗ್ರಹ ಶುಭಾಶೀರ್ವಾದ ಇರ್ನ ಮೂಲಕವಾದ ಸಮಸ್ತವಾಗಿ ನಂಚೆತ್ತನ ನಮ್ಮೊಂದು ಬತ್ತಿನಂಚೆತ್ತನ ಭಕ್ತರಿಗೆ ಪ್ರಾಪ್ತಿಯಲ್ಲ ಕೃಷ್ಣಾರ್ಥನ ಇಮ್ಮನ ಅಪ್ಪೆಜಮಾದಿ ದೊಡ್ಡ ಆತ್ಮೀಯ ಮನಪನಂಚೆತ್ತನ ಕೊರಿಯಾಲಿಗೆ ಮನಪನಂಚೆತ್ತನ ಸತ್ಯದ ವಾಕ್ಯನ ದೇವರ ನುಡಿಪಾದ ಕೊರತು ಸರ್ವಕಾಲ ವಿಷಯಸನ ಕೊರತು ಕಂಡು ದೇವದ ಅನುಗ್ರಹ ಸಿದ್ಧಪೂರ್ವಕ ಶಬ್ದ ಸಿದ್ಧರಸ್ತು ದೇವರಿಗೆ ಬತ್ತನಂಚೆತ್ತನ ಚೀಟಿಗೆ ಮರುಪನಂಚೆತ್ತನ ಚಾಕರ ಹಿರಿಯಾಕಲನ ಸತ್ಯ ನಮ್ಮೊಂದು ಬರುಪನಂಚೆತ್ತನ ದೈವದೇವರನ ಅನುಗ್ರಹ ಕಾಲಾಧಿಕಾಲ ಮಟ್ಟ ಬಡಕದಂತೆ ವಾವಂಜಿ ರೀತಿಯಾದ ಶಾಶ್ವತವಾದ ದೈವದೇವರನ ಚಾಕರನ ಸ್ವಾಮಿ ದೇವರೇ ಬಂದು ಎತ್ತದ ಕೊಂಡಾಡಿನಾಡಿದ ಗೋಡಾಯಿನಂಚೆತ್ತನ ಎಂಬುನ ತರೆತಮಿತ್ತ ಭರತ ಕೈಂದೀದ ನಮ್ಮನಂಚೆತ್ತನ ದೈವದೇವರ ಅನುಗ್ರಹ ಮಂತು ಕೊರಿಯಾರಿಗೆ ಬನಪನಂಚೆತ್ತನ ತೆರಣ ಪೊಯ್ಯನಂಚೆತ್ತನ ಪ್ರತಿ ಒಂಜಿ ಮನ್ನಡೆ ದೈವದೇವರ ಸತ್ಯಮನ್ ಪಾದಕೊರದು ಕಾಲಾಧಿಕಾಲ ಮಟ್ಟ ಕೀರ್ತಿ ಮೇಲೆ ಪಾದಕೊರದು ಸರ್ವಕಾಲಕ್ಕೆ ಭಾಗ್ಯೋದಯ ಕೊರದು ಎಂಡ ಮಂತು ದೇವತಾ ಅನುಗ್ರಹ ಸಿದ್ಧಪೂರ್ವಕ ಸಕಲ ಸಂಬಂಧಗಳಾದ ಶುಭ ಪ್ರಸಾದ ಕೊಂಬು ಪ್ರೀತಿ ಆಪನ ವಾಕ್ಯ ಶುಭ ಯೋಗನ ನಾಗೇಶ್ ಒಳ್ಳೆ ಚಾಕರಿ ಅಲ್ವಾ ಇವತ್ತು ಒಳ್ಳೆ ಚಾಕರಿ ಸಹಾಯ ನಮ್ಮ ಮೂರನೇ ಕುಟುಂಬ ಇದಕ್ಕೆ ಅನುಗುಣಂಚಿತ್ತನ ಕರ್ತವ್ಯ ಪಗಲುಡು ದೇವರು ಸ್ವೀಕಾರ ಮಾಡಿ ಮನುಷ್ಯರದ್ದು ಭಕ್ತನತೆ ಹೆದ್ದ ರೀತಿಯ ದೇವನ ಕೈದು ಸೇವೆ ಜೊತನನ್ನು ಅನುಗುಣಂಚಿತ್ತನ ವಿಚಾರ ಬೈದನು ಆ ಪ್ರಕಾರವಾದ ದೇವದೇವರ ವಾವಂಜ ರೀತಿಯಾದ ಆರ್ನ ಸನ್ನಿಧಾನದಲ್ಲೇ ಬಿಡಾలి ಅರ್ನ ಮೂಲಕವಾದ ಜೀವರಡು ಗೋಡಾಯಿಚಿತ್ತನ ಅಭಿವೃದ್ಧಿ ಮಂದಿರ ಚಾಕರಿ ಗೋಡಾಯಿನಂಚಿತ್ತನ ಎಂಬುದು ಬರೆದು ನಮ್ಮನಂಚಿತ್ತನ ವೈದ್ಯನಾಥ ಜಿಮಾದಿ ಪರಿವಾರ ದೇವರು ಅಡ್ಡವರು ಸಂಜೀವಿನಿ ಅಲ್ವಾ ಎಲ್ಲ ಬರುವಂತಹ ಸಮಸ್ತ ಭಂಡಾರ ಬರುವವರು ಅಧಿಕಾರದವರು ಎಲ್ಲರೂ ನಾವೇ ಇಲ್ಲಿ ಯಾರು ಎಲ್ಲ ನಾವೇ ಒಂದು ಮನೆಯವರಾಗಿದ್ದಂತ ನಮ್ಮ ತುಕಾಡಿಯ ನೇಮ ಅಂತ ಹೇಳಿದ್ರೆ ಅದು ಒಂದು ಮನೆಯದ್ದು ಒಂದು ಕುಟುಂಬದ ನೇಮ ಎಲ್ಲ ನಾವೇ ದೇವದೇವರ ಚಾಕರಿ ಮಾಡುವವರು ನಾವೇ ದೈವಕ್ಕೆ ಬೇಕಾದಂತಹ ಸೇವೆ ಮಾಡುವವರು ನಾವೇ ಧೂಪ ಹಿಡಿಯುವವರು ನಾವೇ ದೇವರಿಗೆ ಚಾಕರಿ ಮಾಡುವವರು ನಾವೇ ದೇವರಿಗೆ ತಂತ್ರಸ ನಾವೇ ಎಲ್ಲ ನಾವೇ ನಾವು ನೀವೇನು ಬೇರೆ ಬೇರೆ ಇಲ್ಲ ಒಂದೇ ಅಲ್ಲ ಹಾಗಾಗಿ ದೇವರ ಅಡಿಯಲ್ಲಿ ದೇವರ ಕೊಡಿಮಡಿಯ ಭಗವತಿಯ ಚಾಕರಿಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಎಲ್ಲ ನಾವು ಸೇರಿಕೊಂಡು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಸೇರಿದೆ ಅಂತ ಒಂದು ಮಾತುಂಟು ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಆ ದೇವರು ಮತ್ತು ದೈವದ ಚಾಕರಿ ಮಾಡಿಕೊಂಡು ಬರುವಂತ ಕಾಲ ಯಾವುದೇ ರೀತಿಯಾದಂತಹ ತೊಂದರೆಗಳು ತಾಪತ್ರಯಗಳು ನಮಗೆ ಯಾರಿಗೂ ಬರುವಂತ ಶಕ್ತಿ ಮೀರಿ ಇಲ್ಲಿಯವರೆಗೆ ಮನುಷ್ಯ ಪ್ರಯತ್ನ ಏನುಂಟು ಅದನ್ನೆಲ್ಲವನ್ನು ಕೂಡ ಕ್ಷೇತ್ರ ವೃತ್ತಿಗೋಸ್ಕರವಾಗಿ ಕ್ಷೇತ್ರದ ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೆ ನಾವು ಮಾಡ್ತಾ ಬರ್ತಾ ಇದ್ದೀವಿ ಹಾಗಾಗಿ ಎಲ್ಲ ವಿಚಾರಗಳನ್ನು ಕೂಡ ಪೂರ್ಣವಾದಂತಹ ರೀತಿಯಲ್ಲಿ ಮಾಸ್ಟರ್ ನಿಮಗೆ ತಿಳಿಸ್ತಾ ಬರ್ಬೋದು ಹಾಗಾಗಿ ಅದಕ್ಕೆ ಏನೇನು ಬೇಕು ಏನೇನು ಚಿಂತನೆ ಆವತ್ತಿನಿಂದ ಇವತ್ತಿನವರೆಗೆ ಅದಕ್ಕೆ ಬೇಕಾದಂತ ಎಲ್ಲ ಚಿಂತನೆಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಂದು ಕಾಲದಲ್ಲಿ ಕೂಡ ದೇವದೇವರು ನಮಗೆ ಅದಕ್ಕೆ ಬೇಕಾದಂತ ಸಮಯ ಬರ್ತದೆ ಆ ಸಮಯದಲ್ಲಿ ದೇವದೇವರು ನಮಗೆ ಒದಗಿಸಿ ಕೊಡ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಉಂಟು ಹಾಗಾಗಿ ಅದೃಷ್ಟವಾಗಿ ದೈವದೇವರ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಸತ್ಯ ಮಾಡಿಕೊಂಡು ಹಿಂದಿನ ಸ್ಥಳ ಏನುಂಟು ಅದು ತೆಗೆದುಕೊಳ್ಬಹುದು ನಮಗೆ ಅನುಕೂಲ ಉಂಟು ಅಂತ ಹೇಳಿಕೊಂಡು ನಮಗೆ ರಾಶಿಯಲ್ಲಿ ಕೂಡ ದೇವದೇವರು ಒಪ್ಪಿಗೆ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಆ ಸ್ಥಳದಲ್ಲಿ ಒಳ್ಳೆ ರೀತಿಯ ದೈವದೇವರುಗಳನ್ನು ಆರಾಧನೆ ಮಾಡುವಂತ ಭಾಗ್ಯ ನಮಗೆಲ್ಲ ಕೊಟ್ಟುಕೊಂಡು ನಿರ್ದಿಷ್ಟವಾದಂಥ ರೂಪದಲ್ಲಿ 99 ಕಲಶ ದೈವದೇವರಿಗೆ ನಾವು ಹಾಕಿದೆ ಹಾಗೆ 108 ಕಲಶ ಹಾಕುವಾಗ ದೈವದೇವರು ನಮಗೆ ಅನುಗ್ರಹ ಮಾಡಿ ಸಾನ್ನಿಧ್ಯ ವೃದ್ಧಿ ಮಾಡಿಕೊಟ್ಟು ಒಳ್ಳೆ ಅಭಯವನ್ನ ಕೊಟ್ಟು ಕುಕ್ಕಾಡಿಯ ಕೀರ್ತಿಯನ್ನು ಮೆರೆಸಿ ಯಾರ್ಯಾರು ಈ ಸ್ಥಳಕ್ಕೆ ಬರ್ತಾರ ಅವರೆಲ್ಲರಿಗೂ ಕೂಡ ಬೇಕಾದಂತ ಇಷ್ಟಾರ್ಥದ ಇಬ್ಬರನ್ನು ಅನುಗ್ರಹ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುವ
ಬಹುಶಃ ಇವತ್ತು ಎಲ್ಲ ಬೆಂಗಳೂರಿನಿಂದ ಮೈಸೂರಿನಿಂದ ಎಲ್ಲ ಬರ್ತಾರೆ. ಯಾಕೆ ಅವರವರು ಇಲ್ಲಿ ಬಂದು ಏನೇನು ಕೇಳಿಕೊಂಡು ಹೋಗಿದ್ದಾರೆ ಅದೆಲ್ಲ ಅವರಿಗೆ ದೈವದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಆ ಕೀರ್ತಿ ಕೇಳಿಕೊಂಡು ಅಲ್ಲಿಂದ ಬರ್ತಾರೆ. ಹಾಗಾಗಿ ನಮ್ಮ ದೈವದೇವರ ಕೀರ್ತಿ ಅಲ್ಲಿ ತನಕ ಮುಟ್ಟಿದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ದೈವದೇವರ ಅನುಗ್ರಹ ನಮಗೆಲ್ಲ ಪ್ರಾಪ್ತಿಯಾಗಿ ಎಲ್ಲ ನಮಗೆ ಪರಸ್ಪರ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ಒಗ್ಗಟ್ಟು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ, ಮನಸ್ತಾಪ ನಮ್ಮೊಳಗೆ ಬರದಂತೆ ಎಲ್ಲ ರೀತಿಯಾದಂತಹ ಏಕ ಮನಸ್ಸಿನಿಂದ ದೈವದೇವರ ಚಾಕರಿಗಳನ್ನು ನಾವು ಪ್ರೀತಿ ವಿಶ್ವಾಸದಿಂದ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಭಾಗ್ಯವಂತರಾಗಿ ಬದುಕುವಾಗ ದೈವದೇವರುಗಳ ಅನುಗ್ರಹ ಮಾಡಿಕೊಂಡು ನಡೆಸ್ತೀವಿ. ದೇವತಾನುಗ್ರಹ ಪ್ರಾಪ್ತಿ ಪೂರ್ವಕ ಶುಭದಾ ಸಿದ್ಧಿರಸ್ತು. ಸಮಸ್ತ ಸನ್ಮಂಗಲ ಅನುಭವಂತು. प्रजलकिरणिवं चारुचन्द्रावतं संवृत्नाकल्पोज्ज्वलाङ्गं परशुमृगवराभीति हस्तं प्रसन्नं पद्मासीनं समन्तास्तुतोपरगणैः व्याघ्रकृत्यं वसानं विश्वाद्यं विश्ववन्द्यं निखिलमहरं त्रेत्रं ॐ शङ्कारिजापशरभिन्नकरां दिग्नेतरां शुक्लया विलसत्किरीटां सिंहस्थितां सुसुरसिद्धनतां चतुर्गां दूरवानिकां दुरितवर्गहरां नमामि। ॐ राकाचन्द्रकलाधरं सुरगुरं हस्ते ददानं विभुं कुम्भं चामृतपूर्णमन्ययुगळे बाणं दरं बिभ्रतं भक्तानाम् अभयप्रदं परशिवं नागेन्द्रहारोज्ज्वलं सर्वाभीष्टफलप्रदं पशुपतिं ईश्वरं त्वां भजे। अत्युच्चामृणाम्बराखिलजनोद्वेगावहादुर्मना रूक्षाक्षिक्षितया विशालतनुः सूर्योदरे चञ्चल प्रस्वेदां निर्दिष्टवायिनञ्चत्तन रूपण निक्लेगबूडायिनञ्चत्तन ಆಗಬೋಕ ಪಂಚಾಮೃತಾದಿ ಪ್ರತಿವಂಜಿ ಸೇವಿನ ಭಾವಂಜಿ ರೀತಿಯಾಯिनञ्चत्तन ಹುಡುಕದಂತೆ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆಯ ಬಲಪನಂಚತ್ತನ ಆಧಾರದ ವ್ಯವಸ್ಥೆದ ಅನುಸಾರವಾದ ಕಾಲಕಾಲಕ್ಕೆ ಎಡ್ಡ ರೀತಿಯಾದ ಭಕ್ತಿಯೇ ಪ್ರಧಾನವಾದ ದುಂಬುದೀದು ಮದಿಪು ದುಂಬು ಮಾಯಬಿರಾಪನಪನಂಚತ್ತನ ಬಾತೆರಡು ವಿಶ್ವಾಸ ನದೀದು ಪೂರ್ಣಮಾನವಾಯಿನಂಚತ್ತನ ನಮನಂಬನಂಚತ್ತನ ದೈವ ಒಂಜೆಲೆಪ್ಪಗು ಒರಂಬೋಕಲು ಪರ್ಪನವು ಸತ್ಯಾಂದ ಪನಪನಂಚತ್ತನ ಅನುಭವದ ಪಾತೆರಣ ದುಂಬುದೀದು ಹಿರಿಯಾಕ್ಲಿಡದು ಇನಿಮಟ್ಟ ಬತ್ತಿನಂಚತ್ತನ ಭಾವಂಜಿ ರೀತಿಯಾಯಿನಂಚತ್ತನ ದೇವರನ್ನ ಅನುಷ್ಠಾನದ ಅವೇ ಪ್ರಕಾರವಾದ ದೇವದ ಆರಾಧನೆದ ಅನುಗ್ರಹದ ಭಕ್ತಿನ ದುಂಬುದಿ ಒಂದು ಸ್ವಾಮಿ ಧರ್ಮ ದೇವರೇ ಪಣದ ಉಡಲ್ದ ಭಕ್ತಿನ ದುಂಬುದಿ ಇದು ಮಂತೊಂದು ಭಕ್ತಿನಂಚತ್ತನ ದೈವದೇವರದ ನಿಷ್ಠದ ಚಾಕರಿ ಆ ಮೂಲಕವಾದ ನಿರ್ದಿಷ್ಟವಾದ ಸಮಸ್ತವಾಯಿನಂಚತ್ತನ ಕುಕ್ಕಾಡಿ ಮಣ್ಣಗೆ ಬರಪನಂಚತ್ತನ ಪ್ರತಿ ಒಂಜಿ ಊರ ಬರಬೂರ ಸಮಸ್ತವಾಯಿನಂಚತ್ತನ ಭಕ್ತಾಭಿಮಾನ ಕ್ಲಾವಡು ಕುಟುಂಬ ಸಂಸಾರದ ಕ್ಲಾವಡು ಅಧಿಕಾರದ ಕ್ಲಾವಡು ಪ್ರತಿಯೊಂಜೆಲ್ಲ ದುಂಬುದೀದು ಪ್ರತಿ ಒಂಜಿ ವರ್ಗದ ದುಂಬುದೀದು ಅಕ್ಲಕ್ಲೆಗೆ ಬೋಡಾಯಿನಂಚತ್ತನ ಎಮ್ಮನು ನವನ ದೈವ ಅನುಗ್ರಹ ಮನಪಂಡು ಬರಪನಂಚತ್ತನ ಸತ್ಯವಾತರಣ ದುಂಬುದೀದು ಕಾಲಾದಿ ಕಾಲ ಮುಟ್ಟ ಆಯರೂಪನಂಚತ್ತನ ಪ್ರತಿ ಒಂಜಿ ಪರ್ವಕಾಲನ ಎಡ್ಡ ರೀತಿಯಾದ ನಿಖಲ ಸನ್ನಿಧಾನಕ್ಕೆ ಸಮರ್ಪಣೆ ಮಂತ ಒಂದು ಬರಪ ಆ ಪ್ರಕಾರವಾದ ಎಂಕಲ ಸಮರ್ಪಣೆ ಮನಪ ಪಂಪು ನಡೆದ ದುಂಬಾದ ನಿಖಲಿ ಎಂಕಲ ಕೈಡಿದು ಎಡ್ಡ ರೀತಿಯಾದ ಸ್ವೀಕಾರವಂತ ಒಂದು ಬರಪಾರೆ ಬರಪನಂಚತ್ತನ ಈ ಮಣ್ಣದ ಸತ್ಯ ಅಂಜಾದು ಪುನಗ ನಿರ್ದಿಷ್ಟವಾಯಿನಂಚತ್ತನ ನಿಖಲ ಒಂಜಿ ಎಡ್ಡ ರೀತಿಯಾಯಿನಂಚತ್ತನ ಬಂಡಿಸಬಾರದ ಉತ್ಸವದ ವೈಭವನ ಮತೋಡು ತೂಯಿನಂಚತ್ತನ ಕಣ್ಣಗೆ ಬೋಡಾಯಿನಂಚತ್ತನ ಭಾಗ್ಯ ಸಿದ್ಧಿಯಾವಡು ಕಾಲಾದಿ ಕಾಲಮಟ್ಟ ಸ್ವಾಮಿ ವೈದ್ಯನಾಥ ಅಪ್ಪೆಜುಮಾದಿ ಬಣದು ಲೆತ್ತಿನಂಚತ್ತನ ಒಂಜಿಲೆಪ್ಪಗು ಒರಂಬೋಕಲು ನಿಖಿಲ ಮೂಲಕವಾದ ನಕ್ಲೆ ನಂಜು ಬೋಡಾಯಿನಂಚತ್ತನ ಇಷ್ಟಾರ್ಥದ ಭಾಗ್ಯದ ರೂಪವಾದ ಪಾದದ ಸತ್ಯವಂತಾದಕೊರಡು ಸೂರ್ಯದೇವರು ಮೋಡಾಯುದು ಪುಟ್ಟದ ನಿತ್ಯ ಬರ್ಪನಂಚತ್ತನ ಭಕ್ತರು ಪಿದಾಟಂಚತ್ತನ ಬಾಲಭಂಡಾರ ಕೊಡಿಯಡಿದು ಒಟ್ಟಾದು ಎಡ್ಡ ರೀತಿಯಾಯಿನಂಚತ್ತನ ನೇಮೋತ್ಸವದ ವೈಭವನ ತೂಪನಂಚತ್ತನ ಭಾಗ್ಯ ಸರ್ವರಿಕ್ಲಾನಂಚು ಸಿದ್ಧಿಯಾವಡು ಪನಪನಂಚತ್ತನ ಭಕ್ತಿನ ಪಾದರಣ ತುಂಬುದೀರು ಒಂಜಿ ರೀತಿಯಾಯಿನಂಚತ್ತನ ಬಾಲಭಂಡಾರ ಪಿದಾಟು ಕೊರ್ಪನಂಚತ್ತನ ಕಾಲಘಟ್ಟದ ಶುದ್ಧ ಮುದ್ರಿಕೆನ ಬಂತ ಒಂದು ನವಕ ಕಲಶಾಭಿಷೇಕ ಪೂರಕವಾದ ನಿಖಿಲ ಶುದ್ಧ ಮುದ್ರಿಕೆಡು ಎಡ್ಡ ರೀತಿಯಾದ ಉಂಡಮನ್ಪ ಒಂದು ಆರು ಎಡ್ಡ ರೀತಿಯಾಯಿನಂಚತ್ತನ ಶುಭವಾಕ್ಯನ ಕೇರುಣಂಚತ್ತನ ಪುಣ್ಯ ಸಂದರ್ಭ ಸ್ವಾಮಿ ದೈವದೇವ ನಿರ್ದಿಷ್ಟವಾಯಿನಂಚತ್ತನ ರೂಪಡ ಮಂದಿನಂಚತ್ತನ ಜಾಗರಣ ಎಡ್ಡ ರೀತಿಯಾದ ತುಂಬುದಿ ಇದೆ ಸಮಸ್ತವಾಯಿನಂಚತ್ತನ ಸಂಸಾರದ ಭಕ್ತಿನ ತುಂಬುದಿ ಇದೆ ಬರ್ಪನಂಚತ್ತನ ಭಕ್ತಾಭಿಮಾನ ನಿಖಿಲಿನ ಭಕ್ತಿನ ತುಂಬುದಿ ಇದೆ ಕಾಲಾದಿ ಕಾಲ ಮುಟ್ಟ ನಿಖಿಲಿನ ಮೇಲೆ ಪಾಲೆ ಪಿದಾಟ ಬರ್ಪನಂಚತ್ತನ ಭಾವಂಜಿ ರೀತಿಯಾಯಿನಂಚತ್ತನ ಬಾಲಭಂಡಾರ ಪಿದಾಟಂಚತ್ತನ ಭಕ್ತರು ಶುಭವಾಯಿನಂಚತ್ತನ ವಾಕ್ಯನ
ഇനി കാടിത മണ്ണിട് ഈ മണ്ണടി വാക്കാലോട് പത്തി മണ്ണിട് നിലവൂട്ടി പഠിപ്പിക്കണം ಚಾರಚ್ಚಿ ಪ್ರಕಾರ ಇನಿ ಆ ಗಣಪತಿ ಮುದಿ ಒಂದು ನಂದಿಕೇಶ್ವರನ ದೇವರು ಮುದಿ ಒಂದು ಈ ಮಣ್ಣಿಡು ಗುರುನಾಥ ದೇವರ ಮುದಿ ಒಂದು ಈ ಮಣ್ಣಿಡು ನಾಗದೇವರನ 21 ಭಗವತಿ ಅಕ್ಕ ತಂಗಿ ಬಂದ್ಬಿಡ್ತೀಯ ಇಲ್ಲಿಂದು ಮುದಿ ಒಂದು ಎನ್ನ ಪಂಚಶಕ್ತಿ ತತ್ತು ಬಳತೊಡದಿ ಒಂದು ಇದು ಕಾಡಿದ ಮಣ್ಣಡಿ ಯಾನು ಎಲ್ಲವೂ ತೀರ್ಥ ಸತ್ಯ ಪಗನ್ನಾಣೆ ನೀ ಮಣ್ಣಡೆ ವರ್ಷ ಆಡ್ಕೊಂಡು ಕಾಲ ಆಡುತ್ತದೆ ವರ್ಷ 16 ತಿಂಗಳು ಆ ಬಿತ್ತಿನ ಬಂಡಿನ ಮಹೋತ್ಸವ ಬಿತ್ತಿನ ತೀರ್ಮಾನ ಏ ಪ್ರಕಾರ ಇನಿ ಕಾಣಗ ಇನ್ನ ಕೈಟಿ ಮಲ್ಪ ಇಂಚಿನ ನವಕತಲ ಸೋಮ ಈ ಪ್ರಕಾರ ಹೆಂಗ್ ಸುತ್ತಮುತ್ತಕ್ಕೆ ಮಲ್ಕೊಂಡಾರೆ ನಾನು ಸುತ್ತಮುತ್ತಕ್ಕೆ ಆವಂಡೆ ಪಗನ್ನಾಣೆ ನೀ ಮಣ್ಣಡೆ ಕುಕ್ಕಾಡದ ಮಣ್ಣಡೆ ವೈದ್ಯನಾಟಕ ಸಿರಿ ಸಿಂಗಾರದ ಸೇವೆ ಹಂಚಿನಿ ಬಂಡಿ ಉತ್ಸವನು ಇನಿ ಈ ಮಣ್ಣಡು ಸ್ವಲ್ಪ ಓಡು ಬಂದಿತ್ತಿನ ಎನ್ನ ಸಂಸಾರ ಪುಗಿಂದಾಡ ಇನಿ ಮಣ್ಣಡು ಎನ್ನ ಕುಕ್ಕಾಡದ ಮಣ್ಣು ದೇವಾಂಗ ಸಂಸಾರ ಪುಗಿಂದಾಡ ಕಾನೇರು ಸಂಸಾರ ಬಿತ್ತಿನ ತೀರ್ಮಾನ ಕಾನೇರು ಸಂಸಾರ ಇನಿ ಇಜ್ಜಿನಾಡವ ಉಳ್ಳೇ ಸೇರುತ್ತೇವೆ ಇನಿ ಅದನ್ನೆಲ್ಲ ಹೇ ಮಣ್ಣಡು ಶಿವಾರ ಮತ್ತೊಂದು ಉದ್ದೇಶರೆ ಎನ್ನ ಸಂಸಾರ ಸದರಲ್ಲಿ ಎನ್ನ ಹಾನು ಸಂಸಾರ ಒಂದು ಸಂಸಾರ ಸರ್ವೇಲಿತ್ತು ಹೊರ ಮುಟ್ಕೊಂಡ್ರೆ ಎಂದರೆ ಆಮಲ ಸಂತೋಷದ ದಿನತ್ತೆ ಸತ್ಯ ನೀ ಕುಕ್ಕಾಡದ ಮಣ್ಣಿಡ್ದು ಎನ್ನ ಬಾಲ್ ಭಂಡಾರನು ಚಪಡಾದಿ ಎನ್ನ ಹುಂಜಿಂತ ಉತ್ಸವ ಬಂದಿತ್ತಿನ ತೀರ್ಮಾನ ಸತ್ಯ ಇವೇ ಪ್ರಕಾರ ಇನಿ ಶಿವಮೂರ್ತುಡು ನನ್ನ ಹುಂಡು ಮಾಡ್ತಾರೆ ಸೂರ್ಯದೇವರು ಉದಯ ಬಿಟ್ಟುಬಿಟ್ಟು ಉದಯ ಬರ್ತದೆ ಇನಿ ಈ ಮಣ್ಣಿಡು ಹಿಂಗೆ ಗೊತ್ತಾಯ್ತು ಎನ್ನೆ ಚಿತ್ತು ಕೊಟ್ಪಾಡು ಹಿಂಗಡಿ ನೀ ಸಿದ್ಧ ಬರ್ತದೆ ಒಂದು ಈ ಮಣ್ಣಿಡು ಎರಡು ಉಂಡು ಬಂತಿತ್ತಲ್ಲ ವೇಳೆಗೆಳಗೆ ಯಾನು ಉಂಡಾಯ್ತ ಕೊಟ್ಟು ವಿಂಚ ವಿಷನ ಅಮೃತನ ಎರ್ತನೆ ಜಪ್ಪೆಲ್ಲ ಬಿಟ್ಟು ಕೊಟ್ಟು ನಂಟು ಪುರಾಣ ಪುರಾಣ ಅದಕ್ಕೆ ಏನು ನಡೆದಂತಿದ್ದಾರೆ ಸ್ವಾಮಿ ಧರ್ಮದೈವ ಎಡ್ಡ ರೀತಿಯಾಗಿ ನಂಜತ್ತನ ಮನಸ್ಸದಿ ಇದು ಮಂದಿ ನಂಜತ್ತನ ಕರ್ತವ್ಯಗೆ ವಾವಂಜಿ ರೀತಿಯಾಗಿ ನಂಜತ್ತನ ವ್ಯತ್ಯಾಸ ಬರ ಅಂದಿಪೋದು ಕಾತೊಂದು ಬರ್ತು ನಂಜತ್ತನ ಭಾರ ಎನ್ನ ಬಂದು ಗುರು ನಂಜತ್ತನ ಅಭಯ ಎನ್ನ ಆಯ್ನಡ್ದ ಅವರ ಧರ್ಮ ನಮ್ಮ ನಿರ್ದಿಷ್ಟರಾದ ಚರ್ಮ ದೃಷ್ಟಿಗಳು ಮಂದಿ ನಂಜತ್ತನ ಕರ್ತವ್ಯಡೆ ಒಂಜಿ ತೆರಿಂಡವರ ತೆರಿಯಾಂದು ಬರಬ ನಂಜತ್ತನ ಸತ್ಯವಾಕ್ಯ ಹಿರಿಯಾಕಲಿನ ಧರ್ಮ ಮಂದಿ ನಂಜತ್ತನ ದೇವತಾರಾಧನೆ ಗುರು ಉಪದೇಶ ಪ್ರಕಾರವಾದ ಮಂತೊಂದು ಭಕ್ತಿ ನಂಜತ್ತನ ಕರ್ತವ್ಯ ಸಮಸ್ತವಾದ ಎಂಗಿನ ಕುಕ್ಕಾಡಿದ ಸರ್ವ ಭಕ್ತರನ್ನ ಭಕ್ತಿನ ತುಂಬುದೀದು ಮಂತೊಂದು ಭಕ್ತಿ ನಂಜತ್ತನ ಕರ್ತವ್ಯ ಅಂಡಲ ಅಕ್ಷಯ ತದಿಗಿದ ಪುಣ್ಯ ಪರ್ವ ಕಾಲ ಆಯ್ನಡ್ದ ಅವರ ಗಂಗಾ ಮಾತೆ ಆಕಾಶದ ಭೂಮಿಗೆ ಜತ್ತಿ ನಂಜತ್ತನ ಪುಣ್ಯಗಳಿಗೆ ಆಯ್ನಡ್ದ ಅವರ ವಾವಂಜಿ ರೀತಿ ಆಯ್ನಂಜತ್ತನ ವಿಷಗಳಿಗೆ ಇಜ್ಜಿ ಪರ್ವ ನಂಜತ್ತನ ಪನ್ಯರ ಅಸಾಧ್ಯವಾದ ಪೋಪು ನಂಜತ್ತನ ನವಮಾಣಿನ ನಮ ಆಯ್ನಡ್ದ ಅವರ ಮಂತು ನಂಜತ್ತನ ಕರ್ತವ್ಯಡು ವಾವಂಜಿ ರೀತಿ ಆಯ್ನಂಜತ್ತನ ನಿಷ್ಠೆ ಇಂಜಿನ ಉಂಡಾಯಿನ ತುಂಬುದೀವನ್ಲೆ ಇತ್ತಿರಂಜತ್ತನ ವಾವಂಜಿ ವಿಷಗಳಿಗೆ ಇತ್ತಲ್ಲ ಗರುಡನ ಬಾಯಿಗೆ ಅಗಾರ ಮನಪುಲೆ ಎಡ್ಡ ರೀತಿಯಾದ ಅಮೃತನ ನಂಬು ನಂಜತ್ತನ ಪ್ರತಿ ಒಂಜಿ ಸರಂಗ ಬತ್ತದು ಸ್ವಾಮಿ ಧರ್ಮದೇವರೇ ಪಣದು ನಂಬುದಕ್ಕೆ ಏನ್ ನಂಜತ್ತನ ಪ್ರತಿ ಒಂಜಿ ವರ್ಗಗ ಅಮೃತನ ಪಟದ ಕೊರಲೆ ಪಣದು ಭಕ್ತರಿಗೆ ಈ ಮರಿ ಕುದುಂಬು ಮಾಯ ಪಕ್ಕ ಬಂದಿತ್ತು ತೀರ್ಮಾನ ಸತ್ಯ ಇನಿ ಮಣ್ಣಡೆ ಕುಕ್ಕಾಡದ ಮಣ್ಣಡೆ ಕೋಡಿಗೆ ಇನಿ ಕಾಶಿಡಿ ಕಾಲ ಭೈರವೇಂದು ಸ್ವಲ್ಪ ಸತ್ಯಾನಿ ಅಪಗಂಡವೇ ಎನ್ನು ಬಲಭಾಗುಡು ಹಂಬುಡ್ತಲ ಎಡಭಾಗುಡು ವಿಶ್ವನ ಪಡೆಯಲು ಬಂತು ಸತ್ಯ ಸತ್ಯ ಅಪಗಂಡಾಡ ಸ್ವಾಮಿ ಇದನಾಥ ಇಂಗ್ಲಿಗೆ ಒಂಜಿ ತೆರಿ ಅಂದೆ ಬೋ ಕತ್ತುಕೊಂಡಲ್ಲ ಸರಿ ಒತ್ತದು ಬೋಲ ಬಂದಿತ್ತು ಇನಿ ಮಣ್ಣಡೆ ಅಂಚಿನ ವಿಷನು ಯಾನು ಈ ಮಣ್ಣಿಗೆ ಪಾಡ್ದಿದ್ದಿ ಅಪಗಂಗಾಣ ಇನಿ ವಿಷಯ ತಿಳವ ಗರುಡನ ಬಾಯಿಗೆ ಅವಾನ ಮಂತದೆ ಇನಿ ಮಣ್ಣಿಗೆ ಬರ್ತಿದ್ದೀರ ವಿಷಗಳಿಗೆ ದೂರ ಮುಲ್ಪಾದ ಅಮೃತಗಳಿಗೆ ಒದಗಾದು ಕೊಟ್ಟು ಮುಲ್ಪ ಪಿತ್ತಿನ ಒಂಜಿತ್ತ ಸೇವೆನು ವಾ ಒಂಜಿ ತೊಡಕಲೋ ಬಚ್ಚಿಗೆ ಮುಲ್ಪಾದು ಕೊಟ್ಟು ಅಪಕೀರ್ತಿನ ಕಪ್ಪೆ ಕೀರ್ತಿನ ಪಾವ ಎನ್ನ ಬಾಲ್ ಭಂಡಾರನು ಕೆಟ್ಪಾದ ಆ ಪಿತ್ತಿನ ಕಾರ್ಯನು ಕೊಲ್ಲು ಮುಲ್ಪಾದ ವಾ ಒಂಜಿ ತೊಡಕ ಕಾಂತಕ್ಕ ಇಜ್ಜಂದೆ ಇನಿ ಎಲ್ಲ ಭಕ್ತಿಯರಡೆಯನ್ನ ಪುಡುವೇಲಾಡು ಪಾರ್ದು ಮಾಯದ ಗಾಳಿ ಆದ ಸಂಪಾದ ಬೀಜಾದ ಇನಿ ಅಕ್ಷಯ ರಾಣಿ ಅಕ್ಷಯ ಹೆಚ್ಚಿಗೆಂಡ ಅಂಜನೆ ಈ ಮಣ್ಣೆಲ್ಲ ಬೆಳಗಾಡು ಅಪಕೀರ್ತಿನ ಕಳೆದ ಕೀರ್ತಿನ ಬೆನಪಾಡು ಆ ಮಹಾಲಕ್ಷ್ಮಿನ ಅನುಗ್ರಹ ಈ ಮರಡಿಯ ಬಲ ಉಂಡಿಗೆ ಮಾಜಿ ಬರಮಂತಲ್ಲ ಮತ್ತೆ ಗೊತ್ತಾರ್ದ ಮಣ್ಣಡೆ ಅಂಜಿತ್ರ ವೇಲೇಟಣ ಸರಸ್ವತಿಯಾನು ಮಹಾದಿಗಳು ಉಂಡಾಗಿ ಕೊಟ್ಟರು ಗ್ರಾಮದ ಗ್ರಾಮದೇವರೇ ನನ್ನ ಮಂತೊಂದು ನನ್ನ
ಸರ್ವಸಾಧ್ಯ ರೀತಿಯಿಂದ ಸರ್ವಶಕ್ತಿಯಿಂದ ಮುದಿ ಒಂದು ಕುಂಡಾಂಚಿತ್ರ ಕೊಟ್ಟರು ಪ್ರಥಮ ಸ್ವತಂತ್ರ ಸ್ಥಾನವನ್ನು ಇಟ್ಟುಕೊಂಡಾಗ ಲೆಕ್ಕಾಡದೆ ಸತ್ಯ ನಿಶಾನಗ ಬೇರೊಂದೇ ಬ್ರಹ್ಮ ಸಭೆಯಲ್ಲಿ ಸೇರಿರಲಿರ ಸಮುದಾಯಕ್ಕೆ ನಿಶಾನಗ ಅವನ ಕಿಣಿತ ಸೂರ್ಯರಾಜ ಕೊಟ್ಟರು ತಂದೆ ರಾಜನ ಬರಮರ್ಪಾದಿಗಳಿಗೆ ಆದಿಗಳ ಅಧಿಕಾರ ಗಣ ಇಂದ್ರನೇ ಕಾಲಾದೇವಸ್ಥಾನಗೊಂಡು ಬರ್ಪಾಂಚಿತ್ರ ವೇಳೆ ಸರ್ವ ತಾರುಣನು ಇದನಾತಿ ಕಾಣತೆ ಜಾನಕ ಅಮೂರ್ತಗಳಿಗೆ ಜಪಡ ವಿಚಿತ್ರ ಭಂಡಾರದ ವೆಳ್ಳಿಡು ವಿಷಾಂಬರ ಕೊಂಡೋಣೆ ಒಂದೊಂದು ವೇದನಾತಿ ಅಸೇ ಜಾನಕ ಸಂತೋಷರಾಯ ಚಿತ್ರ ತಿಂಗಳ ಬಳಭಂಡಾರ ಭಾವನಕ್ಕೆ ಪ್ರದೇಶರೇ ಅವನನ ಉಕ್ಕಾಡ್ದನನ ತಿಂಗಳ ಗರ್ಭಗಡಿಂದಾದ ಹೆದರುಡನನ ಸೇರಿಂಚಿತ್ತ ಸರ್ವ ಸಂಸಾರಗಳು ಬಲೆ ವಿಧಾನದ ಅಪ್ಪಣೆ ಅವಡೆ ಇನಿ ಈ ಮಣ್ಣಿನ ಬಾಲ್ಪಟ್ಟಾರ ಅಲ್ಲ ಒಂದು ಲಂಕ ಅಮೃತ ಅಂಚಿತ್ರ ಕೊಟ್ಟು ಹೊಂಜಿ ಸೇರಿ ಸಂಸಾರ ಸರ್ವೇರಲ್ಲ ಮೂರ್ತಿಗಳು
ಪಾಡಾಯ್ತೀನಿ ಪಾಯಿಂಟ್ ಸಿಂಗಾರಣ ಇದು ನಾನು ಬಂದು ಕೊಟ್ಟು ಪಿಜ್ಜ ಗಂಟು ಬವ ಏನು ಮಾತ್ರ ಹಣ ಮಾಯಲು ಗೊತ್ತಿರ್ತೀರ ಪ್ರಕಾರ ಅತಿ ಚಿತ್ತಿನ ಪೇಟೆ ಸವಾರಿ ವೇದಿಕೆಗೆ ಅಂಚಿತ್ತೆ ಕೊಡ್ತೊಡೆ ಇನಿಯನ್ನ ವರ್ಷಗೂ ಪದ ಆಡ್ಕೊಂಡು ಹಾಕಿ ಸೇವೆ ಚಿತ್ತಿನ ಕುಕ್ಕಾಡದ ಒಂದು ಮಕ್ಕಳು ಇಲ್ಲಿ ಕೊಟ್ಟಿದ್ದ ಸೇವೆಯನ್ನು ಸ್ವೀಕಾರ ವೇದಿಕೆಗೆ ಪಾಲ್ಗೊಂಡವನು ಜಪಡಾಡಿ ಈ ಮನ್ನಡಿ ಇట్లాగే ಇಟ್ಕೊಂಡು ಸ್ವಲ್ಪ ಆಡ್ಬಿಟ್ಟು ఇది ఎన్ని కారణం చేశారు మన పాల్గొంటుంది ఎన్ని కారణం చేసి మన భక్తి కావడం కావడం సర్వర్ అంటే మన పాలు ఈ మన చాకి సర్వర్లు అంటే మన పాలు ಮಧ್ಯಸ್ಥರೇ ಕಾಲಾದಕಟ ಪ್ರಕಾರಣ ಕುಕ್ಕಾರ್ದ ಇಂಗಲ್ನ ವೈಭವದ ಉತ್ಸವ ಎವಡ ಚಿತ್ರನ ಬಾಳಭಂಡಾರ ಅರಸು ವಿಧನಾಥೆ ಅವತ್ತೊಂದೆ ಯಾನುಜುಮಾದಿ ಇರುವೆ ಇಂಕಳು ಮಾಯಗಾರ ಕೊಟ್ಟಟ್ಟಾದನ ಮತಿಮಾಣ ಚಿಲ್ಲ ಮತ್ತೊಂದು ಮದಿಮಾಳರು ಕೊಡಬತ್ತದು ನನ್ನ ಸಭಾ ತಿಳಿ ಬಂಡಾಣ ಜಪಡಾದನ ಅಯ್ಯರು ಮಾಯಗಾರಿಂಕಳು ತಟ್ಟಾದ ಕಾಳಾದ ಕಟ್ಟನ ಕೊಲ್ಲು ಮಲ್ಪ ಚಿತ್ರ ವೆಳ್ಳೆತ್ತಿ ಹಂಚಿತ್ರ ವೆಳ್ಳಿ ಪ್ರಕಾರಣ ವಿಷಗಳಿಗೆ ತಿನ್ನ ಕರಡ ವಾಯಿಗಾರಣೆ ಮಲ್ಪಾದ ಕೊರದು ಅಮೂರ್ತಗಳಿಗೆ ಪಿಂಚಿತ್ರ ಸೇವೆಯನ್ನು ಕೊಲ್ಲು ಮಲ್ಪ ಚಿತ್ರ ವೆಳ್ಳಿಡು ಕಟ್ಟಿ ಚಿತ್ರ ಸಿಂಗದಲ್ಲಿ ಕಿಂಕಲ ಸಭಾ ತಿಳಿ ಬಂಡಾಣ ಗೆರ್ಪಿನ ಚಿತ್ರ ಕೊಟ್ಟು ಭಯಮಲ್ಪಡೆ ಕೃಷ್ಣನ ಈ ಕಾಲದ ಸೇವೆಯಿಂದ ಇಂಕಲು ಸಂತೋಷರು ಶ್ರೀಕಾರ ಮಂತೊಂದು ನನ್ನ ಶ್ರಾಯಣಿ ಒಂದು ఆయన వింజండు కనిపించిన గోచారణ దుంబుది ఆపి ఆపించిత్తాన చంద్రప్రసాద ఇంకుల ಅಪ್ಪಣೆ ನಿನಗೆ ಪಡೆಯರಲ್ಲರು ಮತ್ತೆ ವಿಜಯನಾಥ ಮೂರ್ತಿಗೆ ಅಪ್ಪಣೆಗಳು ಭಂಡಾರ ಕೆಡ್ತೊಂಡ ಆವತ್ತೆ ನಾಳೆ ಬರ್ತೀವಿ ನಾವು ಮಾಡೋದು ಸರಿ ಬಂದು ಪೈಸಂದಾಯ ಅದರ ಪೈಸಂದಾಯ ಪ್ರಸಾದ ಈ ಮುಟ್ಟು ಮುನ್ನೋಟ ಹೈದರಾಬಾದ್ ಹೂವು ಆಡ ಬರೋ ಹೈದರಾಬಾದ್ ಸಂಸಾರ ಸರ್ವೇರ್ಲಂದು ಸಮಸ್ತ ಸರ್ವೇರ್ಲಂದು ಧರ್ಮದೈವ ಮುಡದಾಯಣೆ ಮಗು ಅಡಿಯರಿ ಬತ್ವ ಅಡಿಯರಿ ಬತ್ವ ಅಡಿಯರಿ ಬತ್ವ ಕೂಡಿ ರಾಜ್ಯ ನಂಬಿ ಸಂಸಾರ ಸಮಸ್ತ ಸರ್ವೇರ್ಲಂದು ಯಜಮಾದಿ ಮಂಟ ನೇಮಗು ಪಡಿಯರು ಪಡಿಯರು
ಸಂಸಾರ ದಿಮಾದಿ ಮಂಟನೆ ಎಣ್ಣೆ ಬಿಳಿ ಬರ್ತದೆ ಎಣ್ಣೆ ಬಿಳಿ ಬರ್ತದೆ ಎಣ್ಣೆ ಬಿಳಿ ಕೂಡಿ ರಾಜ್ಯ ನಮ್ಮ ಸಂಸಾರ ಸಮಸ್ತ ಸರ್ವೇರ್ಲಂದು ದೇವಾಂಗ ಸಂಸಾರ ಸಮಸ್ತ ಸರ್ವೇರ್ಲಂದು ಒರಿಯೊಂದು ಒರಿಯತ್ತ ಬಲ್ಗುಡ ನ್ಯಾಯ ಹಿಮಾದಿ ಬಂತ ನೇಮದು ಎಣ್ಣೆ ಬಿಡಿ ಎಣ್ಣೆ ಬಿಡಿ ಬರೋದೇನೆ ಹಿಂಗೆ ಉಂಡ ಬಜೀರ್ ಬರೋದು ಹಾಕಿಬೇಕಂತ ಪರಿಕರ ರಾತ್ರಿ ಅತ್ಲಾಗೆ ಕೆಲಸ ಇತ್ಯಾದಿಗಳು ಆಗದೆ ಜೀವನದಲ್ಲಿ ಯಶಸ್ಸು ಅಥವಾ ಸ್ಥಿರವಾದಂತಹ ಒಂದು ಬದುಕು ಸಿಕ್ಕದೆ ಈಚೆ ಯಾವುದನ್ನು ಸಹ ಬಿಡ್ಲಿಕ್ಕೆ ಆಗದೆ ನಡುವಿನಲ್ಲಿ ನಾವು ತ್ರಿಶಂಕು ಸ್ಥಿತಿ ಅಂತ ಹೇಳ್ತೇವೆ. ಅಂತಹ ಸ್ಥಿತಿಯಲ್ಲಿದ್ದಂತ ಎಷ್ಟೋ ಜನ ನಮ್ಮ ಉನ್ನತಾಯನ ಹತ್ರ ಬರುವಂತದ್ದು ನಿಮ್ಗೆ ಗೊತ್ತಿರ್ಬೋದು. ಹಾಗಾಗಿ ನಮ್ಮಲ್ಲಿ ಎಲ್ಲದಕ್ಕಿಂತ ತಡ ಆಗುವಂಥದ್ದು ಯಾಕೆಂತ ಕೇಳಿದ್ರೆ ಉನ್ನತಾಯನ ಕಂದ ಪ್ರಸಾದ. ಆ ಒಂದು ವಿಷಯದಲ್ಲಿ ನಮಗೆ ತುಂಬಾ ಸಮಯ ಹೋಗ್ತದೆ. ಹಾಗಾಗಿ ಯಾಕೆ ಅಂತ ಕೇಳಿದ್ರೆ ತುಂಬಾ ನಾವು ಇಲ್ಲಿ ನಮ್ಗೆ ಗೊತ್ತಿರುವವರು ಮಾಮೂಲಿ ನಾವು ಕ್ಷೇತ್ರಕ್ಕೆ ಬರುವಂತವರು ಯಾರೆಲ್ಲ ನಾವು ಇದ್ದೇವೆ ನಾವೆಲ್ಲರೂ ದೇವರ ಕಂದ ದೈವದ ಕಂದ ತಗೊಳ್ತೇವೆ. ಅದಾದ ನಂತರ ಆಗ ಹೇಳಿದಾಗ ಹೊರವೂರಿನಿಂದ ಬರುವವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅದರಲ್ಲಿ ಒಂದು ಸಂಸಾರ ಕ್ಷೇತ್ರಕ್ಕೆ ಬಂದುಕೊಂಡು ಎಷ್ಟೋ ರೀತಿಯಲ್ಲಿ ವಿಶೇಷವಾದಂತಹ ರೂಪದಲ್ಲಿ ಎಷ್ಟು ಮಹತ್ವ ಅಂತ ಕೇಳಿದ್ರೆ 6 ತಿಂಗಳಲ್ಲಿ ಆಗದೇ ಇದ್ದಂತಹ ಕೆಲಸ ಇದು ನಾನು ಪ್ರತ್ಯಕ್ಷ ನೋಡಿದೆ. 6 ತಿಂಗಳಲ್ಲಿ ಆಗದೇ ಇದ್ದಂತಹ ಕೆಲಸ ಮತ್ತೆ 6 ತಿಂಗಳವರೆಗೆ ದೈವ ಕೊಟ್ಟಂತ ಒಂದು ಗಡು. ಹಾಗಾಗಿ ಅವರ ಕೆಲಸ ಆಗ್ಬೇಕಾದ್ರೆ 6 ವರ್ಷ ಕಾದಿದ್ದಾರೆ. 6 ಸಂಖ್ಯೆ ತುಂಬಾ ಮುಖ್ಯವಾಗಿ 6 ವರ್ಷ ಕಾದಿದ್ದಾರೆ. ಆ ಕೆಲಸ ಆಗ್ಲೇ ಇಲ್ಲ. ಕೊನೆಗೆ ಒಂದು ದಿವಸ ಬಂದು ಗಣ ನೀರು ಹಾಕುವಾಗ ನಾನು ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ನಮ್ಮ ಕ್ಷೇತ್ರಕ್ಕೆ ಬಂದು ಭಗವತಿ ಮತ್ತು ಉನ್ನತ ಕೀರ್ತಿ ತುಂಬಾ ದೊಡ್ಡದು, ಹಾಗಾಗಿ ದೈವ ನಡೆಸಿಕೊಡ್ತದೆ. ಹಾಗಾಗಿ ಅವರು ಪಾಪ ಇಲ್ಲಿ ಬಂದು ದೈವದ ಹತ್ರ ಕೇಳಿದಾಗ ದೈವದ ನುಡಿ ಆಯ್ತು, 6 ತಿಂಗಳೊಳಗೆ ನಡೆಸಿಕೊಡ್ತೇನೆ ಅಂತ ಹೇಳಿದ್ರೆ ಯಾರು ನಂಬ್ತೀರಲ್ಲ ಗೊತ್ತಿಲ್ಲ. ಮುಂದಿನ ದಿವಸ ರಾತ್ರಿ ಇಲ್ಲಿ ಕೊಟ್ಟ ಗಂಧ ಮರು ದಿವಸ ಬೆಳಗ್ಗೆ ಅವರ ಕೆಲಸ ಆಗಿದೆ. ಮರು ದಿವಸ ಬೆಳಗ್ಗೆ ಕೆಲಸ ಆಗಿದೆ. ಹಾಗಾಗಿ ಅವರು ನನಗೆ ಮರು ದಿವಸ ಬೆಳಗ್ಗೆ ನಾನು ಇಲ್ಲಿಂದ 4 ಗಂಟೆ ಆಗಿದೆ, ಎಲ್ಲ ದೈವದ್ದೆಲ್ಲ ಭಂಡಾರ ಎಲ್ಲ ಒಳಗೆ ಬಂದು ನಾನು ಮನೆಗೆ ಹೋಗ್ಬೇಕಾದ್ರೆ ನಾನು 4 ಗಂಟೆ ಆಗಿದೆ ಮನೆಗೆ ಹೋಗೋದು. ಸಾಧಾರಣ ಒಂದು 8-9 ಗಂಟೆ ಆಗುವಾಗ ಇವರು ಗಂಡ ಹೆಂಡತಿ ನಮ್ಮ ಮನೆಗೆ ಇದ್ದಾರೆ. ಎಂತ ಕೇಳಿದ್ರೆ ಹೆಂಗೆಲ್ಲ ಬೇರೆ ದೇವರನ್ನು ಕೂಡ ಅದು ಬರೆಯಲ್ಲ. ಹಾಗಾದ್ರೆ 6 ವರ್ಷ ಆಗದೇ ಇರುವಂಥ ಕೆಲಸ ಕೇವಲ 2 ದಿವಸದಲ್ಲಿ ಒಂದೇ ದಿವಸದಲ್ಲಿ ದೈವ ಮಾಡಿಕೊಟ್ಟಿದೆ. ಹಾಗಾಗಿ ಅದಕ್ಕೋಸ್ಕರ ಅವ್ರು ಹೇಳಿದ್ದು ನನಗೆ ಎಂದಾದ್ರೂ ದೈವಕ್ಕೆ ನಾನು ಕೊಡಬೇಕು, ಏನು ಕೊಡೋದು ಅಂತ. ವರ್ಷ ಬಂದು ದೈವದ ಚಾಕರಿ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ರೆ ಅದೇ ಪ್ರಕಾರ ಪ್ರತಿ ವರ್ಷ ಬಂದು ದೈವದ ಚಾಕರಿ ಮಾಡಿಕೊಂಡು ಹೋಗ್ತಾರೆ. ಇದು ನಮಗೆ ಗೊತ್ತಿರುವಂಥ ವಿಷಯ. ಅದಾಗ ನನ್ನ ಚಿತ್ರ ನೀವು ಬಿಡಿಸೋದಕ್ಕೆ ಮುಂಚೆ ನನ್ನ ಆರಾಧ್ಯ ದೇವರು ಗಣಪತಿಯ ಚಿತ್ರ ಬಿಡಿಸಬೇಕು ಅಂತ ಹೇಳಿ ಮತ್ತು ಅವನ ಚಿತ್ರ ಅನಂತರ ಬೇಕಾದ್ರೆ ನೀವು ನನ್ನ ಚಿತ್ರ ಬಿಡಿಸಿದ್ರು. ಹಾಗಾಗಿ ಅವರು ಅದನ್ನು ಬಿಡಿಸಿದ್ರು. ಅದಾದ ನಂತರ ನನಗೆ ಇನ್ನೂ ಒಂದು ಆಸೆ ಆಯಿತು, ನನ್ನ ದೈವದ ಚಿತ್ರವನ್ನು ಬಿಡಿಸಬೇಕು. ನಾನು ಅವ್ರ ಹತ್ರ ಮೊನ್ನೆ ಹೇಳಿದೆ, ಈ ಸಲ ನೇಮೋತ್ಸವಕ್ಕೆ ನಾನು ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಮನಸ್ಸು ಕೊಟ್ಟಿದ್ದಾನೆ ದೈವ. ಹಾಗಾಗಿ ಅದನ್ನು ಕ್ಷೇತ್ರಕ್ಕೆ ಒಪ್ಪಿಸಲಿಕ್ಕೆ ಹಾಗಾಗಿ ಒಂದು ಚಿತ್ರ ಬಿಡಿಸಿಕೊಡಬೇಕು ಅಂತ ಹೇಳಿದೆ. ಹಾಗಾಗಿ ಬಿಡಿಸಿಕೊಟ್ಟಿದ್ದಾರೆ. ಅದನ್ನು ದೇವರಲ್ಲಿ ಒಪ್ಪಿಸುವಂತಹ ಒಂದು ಪ್ರಕ್ರಿಯೆ ಎಲ್ಲ ನಾವೆಲ್ಲ ಒಟ್ಟಿಗೆ ಕುಕ್ಕಾಡಿಯಲ್ಲಿ ನಮ್ಮ ಮನಸ್ಸಿಗೆ ಬರುವಂಥ ಪ್ರತಿಯೊಂದು ವಿಚಾರ, ನಾನು ಕುಕ್ಕಾಡಿ ದೇವರ ನಡೆಯಲ್ಲಿ ನಿಂತು ಹೇಳುವಂಥದ್ದು, ನಾನು ಕುಕ್ಕಾಡಿಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ಮನೆಯವರು ಅಂತ ತಿಳ್ಕೊಳ್ತೇನೆ. ಹಾಗಾಗಿ ಎಲ್ಲರೂ ನಮ್ಮ ಮನೆಯವರು ಅಂತ. ಹಾಗಾಗಿ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ನಾನು ಯಾವಾಗಲೂ ನೀವು ನೇಮ ನೋಡ್ಬೇಕಾ ನಮ್ಮ ಕುಕ್ಕಾಡಿಗೆ ಬಂದ
ಅರಸು ಮಠದ ಧರ್ಮನ ಮತ್ತೊಂದು ಭೂತಾಲಯದ ಕಟ್ಟಿಟ್ಟು ಗಣಪತಿ ದೇವರು ತಪ್ಪನಾಗ ಪ್ರಥಮಾಧಿಕಾರ ಶಕ್ತಿ ಅಂತ ಬರ್ಬಾರ್ದು ಬತ್ತಿನ ಮಾಮಲ್ಲ ಶಕ್ತಿ ಈ ಪೊರ್ತು ಪ್ರಕಾರವಾದ ಕಾಲದ ಅಕ್ಷಯ ದಿಗದ ಪುಣ್ಯ ದಿನ ಮಾನಾಡು ನಮ್ಮಿನಂಚಿನ ದೇವಾಂಗ ಸಮುದಾಯ ಏಕರಾಶಿಗೆ ಬದದು ಎಂಟು ನಮ್ಮೊಂದು ಬತ್ತಿನಂಚಿನ ಇರುವೇರು ಶಕ್ತಿ ಭಗವದ್ಗೀತೆಗಳ ಧರ್ಮ ದೇವತೆಗಳ ಒಂಜಿ ಬಂಡೆ ಪೇರು ಕೊಡ್ದು ಅಕ್ಲ ಬಣ್ಣಿದ ಬಲಿ ನೇವದ ಪುರುಳು ಬಲಿಕೆ ತುಯ್ಯಂದಾಂಡ ಎಂಟು ಸಂಸಾರ ಗ್ರಾಮ ರಾಷ್ಟ್ರದ ಭವಿಷ್ಯತ್ ನೆಟ್ಟವಾದ ನಡಪಾದ ಏಕಾಭಕ್ತಿ ಆಗ್ಲೇನ ಆ ಪ್ರಕಾರವಾದ ಬ್ರಹ್ಮ ತೆಗೆದು ಕಟ್ಟಿನಂಚಿನ ಕಲಶ ಮನ್ಪಾಯನಂಚಿನ ಪುಣ್ಯಾರ್ಚನೆ ಆವಳಿತಿನ ಅಪ್ಪೆ ಭಗವತಿನ ಸೇವೆನ ಪುರ ಬ್ರಹ್ಮತ್ವ ವಿಧಿ ಪ್ರಕಾರ ಪುರ್ತುರು ಕೊಟ್ಟು ನಡಪಾದು ನನ್ನ ನಿಕ್ಕಲ 16 ತಿಂಗಳದ ಒಂಜಿ ಕಳೆ ಪೂರ್ಣತೆಗೋಸ್ಕರವಾದ ಮನ್ಪಾಯನ ಕಲಶ ಕಾರ್ಮಿಕ ನಿಮ್ಮ ಭಂಡಾರ ಒಪ್ಪಿಸಾದು ಕೊಡ್ದು ಆ ಮುಖ್ಯವಾದ ನಿಖಲು 14 ಕಡೆ ಪರಿಪೂರ್ಣ ಶುದ್ಧ ಬುದ್ಧಿ ಕಡೆ ಒಂದು ಹೊರಪೊತ್ತು ನಿಖಲ ಭಂಡಾರದ ನಡೆ ನಿಖಲು ಹೋಲಾಗ ತಂತ್ರದಾರ ಕಣ್ಣಿನಂಚಿನ ಪರಿಪೂರ್ಣ ಒಂದು ಸಂಸಾರದ ಎದೆಬೊಟ್ಟದು ಬಲುಭಾಷೆ ಬರೋದು ನನ್ನ ದುಂಬುಗು ಸಾರವರದ ಬಳ್ಳಿ ಬಂಗಾರ ಕಂಚಿಗಾಡ ಮುಟ್ಟುನು ತರಕು ತರಗುದ ಬೆರಕು ಬೇರುಗುದ ಮನ್ಪಾದು ಏರಿನಂಚಿ ತಪ್ಪಾಡು ಕೂಟಾಯಿ ಮಾಡ್ಪಾನ ಕೆಡ್ತಾಯಿನಂಚಿನ ಬರ್ತು ಐತ ಬೀರ ದೀಪಾಯನ ಸುತ್ತಿಗೆ ಪತ್ತಾಯಿನ ಪಡಿಯರಿ ಕೊರ್ಪಾಯಿನ ಎಣ್ಣೆ ಲೆಪ್ಪಾಯಿನಂಚಿನ ಬೀರ ಏರಾಯನಂಚಿನ ಮುಖಮೂರ್ತಿ ಮನುಷ್ಯ ಮಾತ್ರ ತಪ್ಪು ತಾಗಿತ್ತು ಕೇಂದ್ರ ಕ್ಷಮಾಗುಣವನ್ನು ಬತ್ತೊಂದಿನ ಧರ್ಮದೈವ ಮಹಾತ್ಮೇನ ಕಳೆ ಬತ್ತೊಂದು ಅಧಿಕಾರ ಪೀಠಾಡು ಹೋಲಾಗಾತಿರ ಮಂಗಳೂರು ಸಾವಿರ ಸೀಮೆದೊಡೆ ಭದ್ರ ಮಂಜುನಾಥ ದೇವಿ ಅನ್ನ ಚಿತ್ತದಲ್ಲಿ ಪಾಲ ಅನ್ನ ಸಾಲ್ಮುಖರು ಹೊರತೆಪ್ಪೆ ಉಳ್ಳಾದಿ ಶರವಡು ಗಣಪತಿ ಅಲಕೆಡುವೆ ಮೇಲು ಏಳುಗುಡಿ ಮಮ್ಮನ ಧರ್ಮ ಸ್ಥಳಾಧಿಕಾರ ನಾಗಬ್ರಹ್ಮೇರನ ಪಂಥ ಅವಕೈತಪ್ಪನಗ ನಿಖಲ ಮೂಲದವನ್ನು ಅಂಜನೇಶ್ವರ ದೇವರ ಚಿತ್ತನಪುರ ಒಡಂಬಡಿಕೆ ಬಂತೊಂದು ಏನಿ ಕಾಲದ ಅರಸು ಮಠತಾಯೆ ಅರಿತಾಕರದ ದೈವಂದಾಂಡ ಮೂಲಾಧಿಕಾರ ಬತ್ತೊಂದು ಮೈನ್ ಸಂದಾದು ಮೈಸಂದಾಯ ಬಣ್ಣ ಅಭಿಧಾನ ದೀಪಾದಿನ ತುಳುವೇರೆ ಆದಿಮೂಲ ದೈವ ಆಲಡೆಡು ನಂದಿಗೋಣೆ ಭೂತಾಲಯದ ಕಟ್ಟಡು ಒರಿಮೂಲ ಮೈಸಂದಾಯ ಬಣ್ಣ ಪಾರ್ವತಿನ ಮಾಮಲ್ಲ ಶಕ್ತಿ ಈ ಪೊರ್ತು ಪ್ರಕಾರ ಈ ಉರಿಯುಂಡಾಲದ ಪೊರ್ತು ಕೊರಪಂಚಿನ ಸೇವೆ ಕುಂಚೊಡಿತ್ತಿನ ಮರಿ ರಾಜ್ಯದ ಕಲಕ ಕಳಿಗೆ ಮುರ್ತೋಡು 7 ಇಂಚು ಮುಗೋಟು 10 ಇಂಚು ಕಿರುವಾದು 100 ಪಾಲದ ಪ್ರಾರ್ಥನೆ ಕೆವಿಕೋರ್ಲ ನಂಬಿ ಸಂಸಾರದ ಭಕ್ತಿಗೆ ತರದಕ್ಕ ಒಂದು ಆಕಾಶ ಮಾರ್ಗ ಬಿಡ್ಲ ಮೈಸಂದಾಯ ಭೂಮಿಡವಲ್ನ ಭೂಮಿನ ಬಿಡ್ಲ ಕಡವೆಡಾಲ ಕಡಲನ್ನು ಬಿಡ್ಲ ವೈದ್ಯನಾಥನ ಅಪ್ಪನ ಜಮಾಜಿನ ಬಲ ಬರ್ಕೇಳು
ಸ್ವಾಮಿಲ್ಲ ವಂದನೆ ಮಂತೊಂದು ಅಧಿಕಾರ ಪೀಠೋಡು ಒಲಗಾತಿನಂಚಿನ ಕಾಂತು ಮಂಜುನಾಥ ದೇವ ಚಿತ್ರ ತರತಕ್ಕಾದ ಅನ್ನ ಸಾಲು ಮುಕ್ಕೋಡು ಶರವಡು ಗಣಪತಿ ಅರಕೇಡು ಬೆಮ್ಮೇರು ಏಳ್ಗುಡಿ ಮಮ್ಮನ ಒಡಂಬಡಿಕೆ ಕುಡ್ರೋಲಮ್ಮ ಪೊಲೂರು ನಮ್ಮನ ಚಿತ್ತನ ಮತ್ತೊಂದು ಅವು ಕೈತಪ್ಪನಾಗ ಅಧಿಕಾರದ ಮೂಲದ ಮನ್ನಡು ಸತ್ಯಮೇರಪ್ಪಾದಿನಂಚಿನ ಧರ್ಮ ಸತ್ಯ ಆಂಜನೇಶ್ವರ ದೇವರ ಧರ್ಮ ಅವು ಕೈತಪ್ಪನಾಗ ಇರುವೇರು ಭಗವತಿನ ಚಿತ್ತ ಕಳತನಾಗ ಬರಂಬೇರ್ನ ಪಂತಪುರ ತುಂಬತ್ತ ದೀಪಾದ ಈ ಮನ್ನಡು ನಡೆಟ್ ಅಧಿಕಾರದ ಇವಾದ ಅರಸಾಧಿಕದ ಮಾಯಾದ ಅರಸು ಪಣದಾಯ ಬಂದ ತೀರ್ಮಾನ ಮಂತೊಂದತ್ತಿನಂಚಿನ ಮಾಮಲ್ಲ ಶಕ್ತಿ ವಿಶ್ವಕ್ಕೂ ವೈದ್ಯನಾಥಿಯಾಗಿ ನಿರತೊಂದತ್ತದೆ ಈ ಮಣ್ಣಿನ ಕಿಂಕದ ಗಂಧ ಅಂತ ಕೊಟ್ಟು ಸಾರ ಭಕ್ತಿಯನ್ನ ಆತ್ಮದ ರೋಗ ನಿವಾರಣೆ ಮಂತೊಂದತ್ತಿನ ರೋಗನಾಶಕ್ಕೆ ಧರ್ಮದೈವ ವೈದ್ಯನಾಥಡ ನೂಲು ಪಾಲು ತಂತ್ರದಾರ ಜಾಗೆ ಜಾಗೆ ಒಂಜಿ ರಾಜ್ಯದ ಮಂಚಿ ಬರ್ತಾನೆ ಸ್ವಾಮಿ ಮಣದಾಯ ಏನಿ ಕಾಲದ ಈ ಒಂಜಿ ಸಂಸಾರದ ಬೆರಿ ಬಂದದು ಅಪ್ಪೆನ ಬಿರವಡು ಬಾಲವತ್ತಿನಂಗೆ ಪೆತ್ತದ ಬಿರವು ಕಂಜಿ ಬತ್ತಿನಂಗೆ ಇರುವೇರು ಭಗವತಿನ ಸಾರಥ್ಯ ತುಂಬಾತ ದೀಪಾದ ನಾಗಬೆಂಬೇರನ ಒಲವನ್ನು ಬತ್ತೊಂದು ಈ ಸಂಸಾರದ ಬೆರಿ ಬತ್ತದ ಮೆಕ್ಕಲ ಪೂಣಿನ ಗಿಡಗೊಪ್ಪಾದು ನಿನ್ನ ಕಾಲಾತಾಪಿನಂಚಿನ ಪಂಡಿತ ಬಲಿನೇಮನ ಒಡಕೊಂದು ಬೈದಂಗ ತೀರ್ಮಾನ ನಿಕ್ಕಲ ಆ ಇರುವೇರು ಭಗವತಿಗಳ ಗೋಚರಿಸ್ತೀನ ಆ ಕಾಲ ಈ ಕಾಲ ಮಟ್ಟ ಮಣ್ಣು ಕೈತತ್ತನಲ್ಲ ಮಾಯ ಬೆರಿ ಬಿಡಂದೆ ಈ ಮಣ್ಣಿಗೆ ಅರಸುಗೊಂಜಿ ಮಾಡ ಕಕ್ಕೆ ಗೊಂಜಿ ಕಾರಿ ನರಮಾನಿಗೊಂಜಿ ಪುರೆ ಬಂತಿಲಾಕ ಈ ಮಣ್ಣೊಂಜಿ ಅಂಗಜಾತ ಮಲ್ಲ ಮಣ್ಣನು ಈ ಒಂಜಿ ಸಂಸಾರದ ಸರಂಗ ಮಾಡ್ಪಾದು ಈ ಮಣ್ಣು ಈ ಉಂಗುಷ್ಟ ಊರ್ದು ಕುಂಚೊ ನಿರ್ಮಾಣ ಮನ್ಪಾದು ಇರುವೇರು ಭಗವತಿಲಾಗ ಆವಡಿಸಿನ ದೇಲ ಕೂಡಲ್ಲ ನಿಕ್ಕ ಮಾಯದ ನಿರ್ಮಾಣ ಬೋಡ ನಂಚಿನ ಅರಸು ಮಾಡಕ್ ಸರಿಯಾದ ಗುಂಡ ಮಾಡಲು ನಿರ್ಮಾಣ ಮನ್ಪಾದು ಆ ರಾಜ್ಯದಂಚೆ ಮೆರತನ ಈ ರಾಜ್ಯ ಎಲ್ಲ ನೂಲು ಪಾದ ತಂತಿ ನೀರು ಮದಿನಾದಿಗಳ ಪರಿಪೂರ್ಣ ಅದು ದೇವರಾದ ದೈವಾದಿ ಮೆರತನಂತೆ ರಾಪುದ ಗುಣನಿಲ್ಲ ಆ ಕಾಲ ಈ ಕಾಲ ಮಟ್ಟ ಸಂಸಾರ ನಿರ್ಮಾಣ ಮಂತೊಂದು ಪ್ರಕಾರವಾದ ಅಕ್ಷಯ ತತ್ತಿಗೆ ಪುಣ್ಯ ದಿನ ಮಾನುಡು ಎಂಟು ನಂಬೊಂದು ಬತ್ತಿನ ಅರಸು ವೈದ್ಯನಾಥಾಗ ಆಯಕ ಆವಡಿಸಿನ ಬಲಿ ಹೋಗೋರು ರಾಪಾದ ಬಲಿ ಅಂತ ಕೇಳ ಆಯ ಕೊನ್ನ ನುಡಿ ಬಣ್ಣ ಭಾತ್ಯರ ಇಲ್ಲಿ ಅಕ್ಷಯ ಆದ ಬತ್ತದು ಈ ಕಾಲದ 16 ತಿಂಗಳ ಕಾಲಾತಿ ಮಟ್ಟ ಎಂಗ್ ಕಾಪುದಿ ಇದು ಕಾಪಾಡು ಕೊರು ಎಂಗ್ಲ ಉಡಲ್ದ ಮಾಯಗಾರವನ್ನ ತರಂಗದ ಭಕ್ತಿ ಆ ಪ್ರಕಾರವಾದ ತುಯಿನ ದಿನವನ್ನ ಮನ್ಪಾಯಿನ ಶುದ್ಧ ಮುದ್ರಿಕೆ ಒರ್ಪೊತ್ತು ಬ್ರಹ್ಮತ್ವ ಎದುದು 16 ತಿಂಗಳ ಕಟ್ಟ ಪ್ರಕಾರ ಮರಪಾಯಿನ ಅಂಚಿನ ಮಂಡಲ ಮನ್ಪಾಯಿನ ಅಂಚಿನ ನವಕ ಕಲಶ ಪುಣ್ಯಾರ್ಚನೆ ಪರ ಮೈಪಾದು ಅರ್ನ ಅಂತರಂಗದ ದೈವೈ ಅನ್ನ ಅಂತರಂಗದ ಉಡಲ ಗುರುತ್ತಾರೆ ವೈದ್ಯನಾಥನ ಸ್ವಾಮಿ ಮೈಪಿನ ಬೆಚ್ಚಸ್ವಾಸನ ಕುರಿತು ದಿಕ್ಕ ಮೈಪಿನ ಕನಿಪುದ ನೀರಿಡು ಐ ಶುದ್ಧ ಮುದ್ರಿಕೆ ಅವಂಡ ಅವು ಕೈತಪ್ಪನಾಗ ಪತ್ತಿದ್ದು ಪತ್ತಿನಂಚಿನ ಭೂಯ ಸ್ಥಳದ ಮಾಯಶರಣಾದ ಕಟ್ಟಿನಂಚಿನ ಭಂಡಾರದ ನಡೆದು ಸಾರವರದ ಬಲ್ಲಿ ಬಂಗಾರ ಕಂಚಿಗಾಡ ಮುಟ್ಟುನು ತರೆಟ್ಟು ತರೆಪುದ ಬೆರಿತು ಬೆರಿ ಬುದ್ಧ ಮನ್ಪಾದು ಈ ಪತ್ಯರ್ನ ಅಂತರಂಗಡು ಓಲಗಾದು ರಾಜಸ್ಥಾನ ಬತ್ತಬೊಕ್ಕಿನಂಚಿನ ಕೊಟ್ಟು ಏನಿದೊಂಪ ಕೂಟಾಯಿ ಮರ್ತನಡು ಉಲ್ಲೆ ಬಂಪಿನ ಬಲುಭಾಷೆಯನ್ನು ಕೊಟ್ಟು ಕರಿಯಾನೆ ಬುಲಿಯಾನೆ ಕರಿಸಂಕಮಾಲೆ ಬಲಿಸಂಕಮಾಲೆಗೆ ಸರ್ಕೇನಂಚಿನ ಇನೇ ದೈವಲು ಮಾಯಡು ಜುಮಾದಿಲ ಜೋಗೋಡು ಈಲ ಇತ್ತದು ಏಳಿನಂಚಿನ ಬಾಲ್ಬಂಡ ನೀವು ಹೊಡಗಡೆ ಕೆರ್ಕೊಂಡು ಬರ್ತಾರೆ ಐತ ಬಿರೋಗು ತಿತ್ತು ದಿನಂಚಿನ ಹೋಮದ ಬಗ್ಗೆ ಆದಿನಾರಾಯಣ ಕರ್ಪಿತ ಮನ್ಪಾದು ಒಯ್ತಿ ಕೊಡಿ ಕಟ್ಟಾಯಿನಂಚ ಬಲಲಿ ದೀಪಾಯಿನ ಸುತ್ತಿಗೆ ಬಾಡಿ ಬಸಾರನೆ ಕೊಡತ್ತಿ ಬಂಡ ಪತ್ತಾಯಿನ ಪಡಿಯರಿ ಕೊಪ್ಪಾಯಿನ ಲೆಪ್ಪಾಯಿನಂಚಿನ ಬೀಲ ಮೂರ್ತದ ಕಟ್ಟೆಡು ದೇವೇರ್ಲ ಕಂಜಿನ ಸತ್ಯ ದೇವಾಡೇಡು ಗಣಪತಿ ದೇವೇರು ಭೂತಾಲೇಡು ಆದಿದ ಮೂಲ ಮೈಸಂದೇವನ್ನು ತೀರ್ಮಾನ ಮಂತಿನ 4 ನಂದಿಗೋಣೆ ಮೂಲ ಮೈಸಂದಾಗ ನಡಪಾಯಿನ ಸೇವೆ ಆಯನ ಸಂತೋಷದ ಬನ್ನಿ ಸಂತೋಷ ಸ್ವೀಕಾರ ಮನ್ಪಾದು ಏರಿಂಚಿ ಮುಗೊಟ್ಟು ಯಾನ್ ಉಲ್ಲೆ ಬಣ್ಣ ಬಲು ಭಾಷೆ ಕೈ ಭಾಷೆ ಪಟ್ಟ ಭಾಷೆ ಕೊಡ್ದು ನನ್ನ ದುಮ್ಮುಗ ಅಧಿಕಾರ ದೈವ ಮಾಮಲ್ಲ ಶಕ್ತಿ ವೈದ್ಯನಾಥಿ ಬರರಲ್ಲೇ ಎಂಕಲು ಬರೆಯಿನ ಬರವು ಆಯ ರಾಜಮುದ್ರಿಯನ್ನು ಒತ್ತಿರಲೆಂಬ ತೀರ್ಮಾನ ಆಯ್ಕೊಡೋದು ಅಂತೆ ಈ ಕೊಡ್ತು ಪ್ರಕಾರ ಮೂಡ್ತಾಡು ಬೆಂಜಿನಂಚಿನ ಆದಿನಾರಾಯಣ ಪಡ್ಡಾಯಗಂತನಂಚಿನ ಕೊಡ್ತು ಕೈ ಒದಗುನಂಚಿನ ಪುಣ್ಯ ಕಾಲಡು ಮಾಯದ ಸತ್ಯ ಕಾಮಧೇನುಗು ಸರಿಯಾಗಿ ನಂಚಿನ ಈ ಮಣ್ಣದ ಮಹಾತ್ಮದ ದೈವ ಎತ್ತು ಬಾತ್ಯ ನಂಚಿನ ಮಾಯಗಾರೆ ಧರ್ಮದೈವ ಮುಡದಾಯ ಅರಸು ಮಾಯಗಾರೆ ವೈದ್ಯನಾಥನ ರಾಜ್ಯದ ಕಾಲಕ್ಕೆ ಲೆಪ್ಪ ನಂಚಿನ ಕೊಡ್ತು ಸ್ವಾಮಿ ಮುಡದಾಯ ಏನಿ ಕಾಲದ ಬಡಕಾಯ ಗಂಗೆ 4 ಪುರುಷರನ್ನ ಬೆರಿಬತ್ತೊಂದು ಶಕ್ತಿ ಆ ರಾಜ್ಯ ಕಟ್ಟಗೈತಪ್ಪನಾಗ ಗಂಟೋಳ ನಂದನಂದ ವಿತ್ತೀರ್ಣ ಬತ್ತದ ಮಾಯದ ಶೋಧನ ಮನ್ಪಾದು ಸುಧೀರ ಸ್ಥಾನ ಹಲವಾರು ಜನ ಕೆಲವಾರು ಮುಂಚಿನ ನಿರ್ಮಾಣ ಮನ್ಪಾದು ಅಧಿಕಾರಡು ಮುಂಡ ಬಡದ ಬತ್ತಿನ ಮುಡದಯೇ ಐಕ್ ವೈದ್ಯ ಮಂತಿನ ವೈದ್ಯನಾಥ ತೀರ್ಮಾನ ಮನ್ಪಾದು ಇರುವೆರ ಅರಸುಳ್ಳೇದು ಒರಿ ಬುದ್ಧ ತೀರ್ಮಾನ ಮನ್ಪಾದ ಅಡ್ಡಿ ತಿರುವಾಳು ಗೊಂಜಿ ಅಧಿಕಾರ ನಿರ್ಮಾಣ ಮಂತ್ರ ರಾಪದ ಗುಣ ಆ ಪೊರ್ತು ಪ್ರಕಾರ ಕಳೆಯೊಂದು ಬಂದಾಗ ನಂದನೇಶ್ವರ ದೇವರನ್ನ ಅಪ್ಪನೇ ಬತ್ತದು ಈ ಒಂದು ದೇವಾಂಗ ಸಂಸಾರದ ಸೆರಂಗದು ಏನಿ ಕಾಲದ ಸಾರವರದ ಬಂಗಾರಾದ ಮತ್ತು ಪೂರ್ತ ಲೆಕ್ಕ ನಿಕ್ಕಲ ಆ ಕಳೆದು ಹೋಯಿನ ಹಿರಿಯಕ್ಲೆಗ್ಲ ಆ ಭಗವದ್ಗೀತ ಆ ನಂದನೇಶ್ವರ ದೇವರಿಗ್ಲ ಗೋಚಾರ ಕತ್ತಿ ಕಾಲದ ಕೊಂತು ಮಲ್ಲಿ ನಿಕ್ ಕರಿಕಾಲದ ನೆನ್ಪಾಕ್ಲೆಗ್ ಈ ಕಾಲದ ಕಟ್ಲೆಗ್ ಬ್ರಹ್ಮತ್ವ ಬನ್ನಿ ವಿಧಿ ಪ್ರಕಾರವಾದ ಜಾಗ ಜಾಗ ನಮ್ಮಿ ಸಂಸ್ಥೆ ಏಕರಾಷ್ಟ್ರೀಯ ಬದ್ದದು ಎಂಗ್ಲ ಅಂತರಂಗದ ಮಾಯನ ನಿಜರಂಗಲೆ ಪಡೆಯ ಪ್ರತಿ ಪ್ರಕಾರ ಎತ್ತಿನ ಹೊರತು ಹೊರ್ತುಡು ಕಾಲಗಳಿಗೆ ವಿಷಯಕ್ಕೆ ತಟ್ಟು ಬರಲ್ಲ ಅಮೃತಗಳಿಗೆ ಕಾಂತ ಮಂಜುನಾಥ ದೇವರ ಅಪ್ಪಣೆ ಬರ್ತಲ್ಲ ಅಳಕಡೆ ಬೆಮ್ಮೆ ಶರವಡು ಗಣಪನ ಒಡಂಬಡಿಕೆಯಲ್ಲಿ ಬರ್ತೊಂದು ಸಂಸಾರದ ಭಕ್ತಿ ಕೆಮಿಕೊಡ್ತು ನೂಲು ಪಾಲದ ತಂತ್ರ ಮಾಲೋಕ ಈ ಕಾಲದ ಮಾಯ ಭಕ್ತಾದಿಗಳ ಪರಿಪೂರ್ಣ ಅದು ಆಕಾಶ ಮಾರ್ಗ ಬಿಡ್ಲ ಉಡದಾಯ ಭೂಮಿಡವಲ್ಲ ಭೂಮಿನ ಬಿಡ್ಲ ಪಡೆಯಲ್ಲ ಪಡೆಯ ಬಿಡ್ಲ ಇರುವೇರು ಭಗವತಿನ ಅಪ್ಪಣೆ
ಆ ಹೆಣ್ಣಿನ ಕಾರು ಜಯಸಾರ ಸಂದಾಯ ಮಾಡಿ ಮಾಡಿ ಆ ಎಣ್ಣೆ ಕಾರು ಎಲ್ಲ ಮಕ್ಕಳು ನಮ್ಮ ಕರಡಿ ನಮಗೆ ಸ್ಥಾನವನ್ನು ಹೋಗುತ್ತಿಲ್ಲ ಈ ದಿನ ಆ ದೈವ ಅಂಚೆನ ಅನ್ನ ಕೈಟಿ ಅನೇಕ ಧಾರ್ಮಿಕ ಕೇವಲ ಅನೇಕ ಕೆಲಸಗಳನ್ನು ಅನ್ನ ಕೈಟಿ ಮುಂಪಾದೆ ಅಂಚೆನ ಭಾಗ್ಯ ಅನ್ನ ಕೈಟಿ ಮುಂಪಾದೆ ಅನೇಕ ಆ ಭಾಗ್ಯಗಳು ಸದಾ ಕಾಲವನ್ನು ಇಡೀ ಮಣ್ಣಿನ ಬರ್ತದೆ ಕತ್ತಿನ ಗಂಡು ಸಂಜೀವನದ ವಿದ್ಯಾರ್ಥಿ ಸದಾ ಕಾಲವನ್ನು ಸತ್ಯಗಳನ್ನು ವ್ಯವಸಾಯವನ್ನು ಕಾಪಾಡಲು ಮಾತು ಪದ್ಮಮಂಜುನಾಥ ಚಿತ್ತದಲ್ಲಿ ಪಾಲೆ ಉಡುತಪ್ಪೆ ಮಂಗಳ ಧರ್ಮನ್ ಬತ್ತವನ್ನೇ ತವತನಾಗ ಬಂತದ್ದು ನದನೇಶ್ವರ ಧರ್ಮಡ್ದು ಜಾಗ ಜಾಗ ನಮ್ಮಿನ ಸಂಸಾರದ ಭಕ್ತಿ ಇತ್ತು ಈ ಕಾಲದ ಕಟ್ಲೇಡು ಉಂಡಾಪಿನ ಗಳಿಗೆ ಮುರ್ತೋಡು ಸ್ವಾಮಿನ ಅಪ್ಪನ ಹಿಡಿದು ಭಗವತಿನ ಅಪ್ಪನ ಹಿಡಿದು ಈ ಕಾಲದ ಕಟ್ಲೇಡು ಇರುವೇರು ಶಕ್ತಿಗಳು ಉಂಟಿಂಚಿ ಮನವಿ ಅನುಮಾನದ ಅಂತೆ 14 ಕಲೆ ಪರಿಪೂರ್ಣ ಆದವಲೆ
ಅದೇ ರೀತಿ
ಪಂಚಾಮೃತ ಗೆದ್ದನೆ ಪಂಚಾಮೃತ ಗೆದ್ದನೆ ಆಡಲ್ತವರಿಗೆ ಸರ್ವೆಲ್ಲದ ಪಂಚಾಮೃತ ಗೆದ್ದನೆ ಅವಡು ಪಂಚಾಮೃತನ ಯಾನಿಂಚ ಸ್ವೀಕಾರ ಮಾಡ್ಕೊಂಡು పోయినా ಅಂಚನೆ ಮಂಜರು ಪಡು నీకు ఏలికై పారికి తత్వాల బరలేక కుకాండ క్షేత్రుడు అతి సంతోషమవుతుంది మాయంచ స్వీకారం అవుతుంది నమిత్తగలు నిరూప ఆప్యాపి కట్టుకు లోపదోష బరలకని ఈ మన్నడు మాయమేరడిಗೆ సత్య ఉంది కదా మన పాల్గొన్న పంచామృత సేవే సేవే
ಕಾರ್ಯಕ್ಕೆ ಬಲಿನ ಮಿತ್ತು ಭೂಮಿಗಳ ಮಿತ್ತು ಸ್ವಾಮಿಗಳು ಮಂದಿ ದಾಟ್ಲಕ ಪೊರ್ಲು ನಡಪಾದು ಕೊರಿಯರು ಯೋಗದ ಮನೆಯವರಿಗೆ ಬಾಲ್ಯ ಯೌವನ ಮುಪ್ಪು ಬಂದಿನ ಮೂಜಿ ಅಂತಾರ ಮಾಯದ ಪೊರವೇದು ಬಂದಿನ ಮಾಶಕ್ತಿ ನಿಗ್ಲೆ ಗಗೈಸಿ ತಪ್ಪನ ಪತಿಮಾನಿ ತಪ್ಪನಗ ಕಟಿಮೈ ರೂಪಾಯಿ ರೂಪಾಯಿ ಕೊಡ್ತು ಈ ಕೊರತು ಅನಿಗುಡು ರೈತ ಹಿರಿಗುಡು ಸಿಂಗಾರ ರುಂಡದ ಮಿತ್ತು ರುಂಡನೇ ರಾದು ವಜ್ರಕಾಯದ ಮಹಾರುಮೂರ್ತಿ ಧಾರಣ ಮಂತಾದು ನಾಲ್ಕಾಳಿ ರೂಪಾಯಿ ರೂಪಾಯಿ ಕೊಡ್ತು ಅವೇ ಹೆಣಸ ಬಳಸ್ತು ಗಂಟಾಯಿ ಮತ್ತೊಂದು ಇವೇರು ಬಂದು ಏಕಕಾಲ ಮೂರುಕುಂಚಿ ಆಗೋದಿನ ಕೊಡ್ತು ಮಧ್ಯಮಂದಿರದ ಕಿತ್ತರೇರಿ ಪಾಲೆ ಒಂದನೇಶ್ವರ ಮಹಾಬಲಿಕೆ ಬಂದೊಳ್ಳೆ ಇವೇರು ಅಪ್ಪನೇರು ಬಡದರ ಚಿಕ್ಕರು ಮೂರ ಜಂತದ್ದು ಪಟ್ಟಚಾವಳಿ ಬಡಕಾಯಿ ಸಾಂತುರ ಮರಳಿ ಬೆಂಕಾಯಿ ಮೈಲವುಡು ನಾಲು ಸಂತ ರಾಪುಡು ಧರ್ಮದೈವರು ಭಕ್ತಾದಿಗಳ ಪರಿಪೂರ್ಣ
ನಾಲ್ವೇರು ಶಕ್ತಿಗಳ ಸಂಪುಟ ಸೇವೆಯನ್ನು ಸಂಪೂರ್ಣ ಸ್ವೀಕಾರ ಮನ್ಪಾದು ನಾನು ಎಂಕುಲು ಸಾರಣ ದತ್ತುಬಾಡಿ ಅಂದ ಕಡೆ ಹೋಗಿ ಲೊಂಜಿ ಪಲಾಯಡ ಮಾಜಾವನಂಚಿನ ಮಹಾಗಾರೆ ಭೂಮಿ ದುಃಖದ ಅಧಿಕಾರದ ಹೊರಮೂರ್ತಿ ಬರ್ಕೊಂಡು ತೀರ್ಮಾನ ಕೊರಿಯರು ಆ ಪ್ರಕಾರವಾದ ಕಡೆ ಓಟ ಕಡೆ ಬಳಿನ ಒಂದು ಮಂಜಿನ ಹೊತ್ತುಗಳಿಗೆ ಕಾಲುಗಳಿಗೆ ವಿಶೇಷ ತಟ್ಟುವಾರಲ್ಲ ಅಮೃತಗಳಿಗೆ ಕಾಂತು ಮಂಜುನಾಥ ಅಪ್ಪನೆ ಬರ್ತದೆ ಮಂಜುನಾಥನ ಬಂತೆ ಇಷ್ಟು ಹೊತ್ತು ಅಶೋಕನಗರ ಮಂಗಳೂರಿನ ಈ ಒಂದು ಕ್ಷೇತ್ರದ ಸುಂದರ ಚಿತ್ರಣಗಳನ್ನ ನೋಡಿದ್ವಿ, ನೇಮೋತ್ಸವದ ಕ್ಷಣಗಳನ್ನ ಸವಿದ್ವಿ, ಭಕ್ತಿಯಲ್ಲಿ ಮಿಂದಾಡಿದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲೇ ಕೊನೆ ಮಾಡ್ತಾ ಇದ್ದೇವೆ. ಮುಂದೆ ಬರುವಂತಹ ಭಕ್ತಿ ಸಂಬಂಧಪಟ್ಟಂತಹ ಕಾಂಟೆಂಟ್ ಗಳಿಗೆ ಭಕ್ತಿ ಸಂಜೀವಿನಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಹಾಗೆ ವಿಡಿಯೋಸ್ ಗಳನ್ನ ಶೇರ್ ಮಾಡುವುದನ್ನು ಕೂಡ ಮರಿಬೇಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.